ಮಂಗಳೂರಿನ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಇಫ್ತಾರ್ ಸ್ನೇಹಕೂಟವು ಮಂಗಳೂರಿನ ಹಿದಾಯತ್ ಸೆಂಟರ್ನಲ್ಲಿ ನಡೆಯಿತು. ಜಾತಿ ಮತ ಭೇದವಿಲ್ಲದೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಸೌಹಾರ್ದತೆಯ ಸಂದೇಶವನ್ನು ಸಾರಿದ್ದಾರೆ. ಮಂಗಳೂರಿನ ಜಮಾತೆ ಇಸ್ಲಾಂ ಹಿಂದೂ ವತಿಯಿಂದ ಮಂಗಳೂರಿನ ಹಿದಾಯತ್ ಸೆಂಟರ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಂಗಳೂರಿನ ರೋಸರಿಯೋ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಜೆಬಿ ಕ್ರಾಸ್ತ ಅವರು ಉಪವಾಸ ಮತ್ತು ದೇವರಿಗೆ ಪ್ರಾರ್ಥನೆ ಮಾಡುವುದರಿಂದ ಯಾವುದೇ ಕಷ್ಟವಾಗಲಿ ರೋಗಗಳಾಗಲಿ ಬರುವುದಿಲ್ಲ ಎಂದು ಹೇಳಿದರು. ಈ ಉಪವಾಸದಿಂದ ನಮಗೆ ಎರಡು ರೀತಿಯಲ್ಲಿ ದೇವರು ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುತ್ತಾರೆ. ಒಂದು, ನಮ್ಮ ಶಾರೀರಿಕವಾಗಿ ಇದು ಒಂದು ನಮಗೆ ಉತ್ತಮವಾದ ಒಂದು ಪ್ರಕ್ರಿಯೆ ನಾವು ಆಚರಿಸುವುದು. ಎರಡನೇದಾಗಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಇದೊಂದು ಬಹಳ ಒಂದು ಉತ್ತಮವಾದ ಒಂದು ಕ್ರಿಯೆ. ಇದರಿಂದ ನಾವು ನಮ್ಮ ಇಂದ್ರಿಯಗಳನ್ನು ನಾವು we can control our senses and we need to overcome our all other evil spirits which we have. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಇಫ್ತಾರ್ ಸೌಹಾರ್ದ ಕೂಟವನ್ನು ಕಳೆದ 4 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇನೆ. ಇಫ್ತಾರ್ ಕೂಟದಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನೆಯಾಗುತ್ತದೆ. ಇವತ್ತಿನ ಸಮಾಜವನ್ನು ಸರಿಪಡಿಸಬೇಕಾದರೆ ರಂಜಾನ್ ತಿಂಗಳ ಸಂದೇಶವನ್ನು ತಿಳಿಯಬೇಕಾಗಿದೆ ಎಂದರು. ಸೌಹಾರ್ದ ಕೂಟವನ್ನು ಕಳೆದ 4 ವರ್ಷಗಳಿಂದ ವರ್ಷ ಪ್ರತಿ ಮಾಡ್ಕೊಂಡು ಬರ್ತೇನೆ. ನನಗೆ ಇಲ್ಲಿ ಒಂದು ಕಡೆ ಮನಸ್ಸಿಗೆ ಸಂತೋಷ ಇದೆ. ನಾವು ಕ್ರೈಸ್ತ ಸಮುದಾಯದವರು ನಾವು 40 ದಿನಗಳ ಉಪವಾಸವನ್ನು ಮಾಡ್ತೀವಿ. ಆದರೆ ನಮ್ಮ ಮಧ್ಯದಲ್ಲಿ ಬಿಡಬಹುದು, ನಿಮಗೆ ಕಂಪಲ್ಸರಿ ಇಲ್ಲ. ಬೇಕಾದರೆ ಮಾಡಿ ಇಲ್ಲಿ ಬಿಡು ಅಂತ ಯಾರು ಬೇಕೋ ಅವ್ರು ಮಾಡ್ತಾರೆ. ನಿಮ್ಮ ಉಪವಾಸಕ್ಕೂ ಸಮಾಜಕ್ಕೂ ಒಂದು ಸಂದೇಶ ಇದೆ. ಇದೇ ಸಂದರ್ಭ ಹಲವು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರೇ, ಬೇರೆ ಬೇರೆ ಕಾರಣಗಳಿಗಾಗಿದ್ದರೂ ಕೂಡ ಅವರನ್ನೆಲ್ಲ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದರ ಮೂಲಕ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಜಿಲ್ಲೆ ಅಂತಕ್ಕಂಥ ಹೆಸರನ್ನ ತರುವಲ್ಲಿ ನಾವೆಲ್ಲರೂ ಸಫಲರಾಗೋಣ. ಇವತ್ತೇ ನಿಮಗೆ ಮುಂದೆ ಬರುವ ಹಬ್ಬಕ್ಕೂ ಸಹ ಶುಭಾಶಯ ಹೇಳ್ತಾ, ನಮ್ಮ ಮಂಗಳೂರು ಪೇಟೆಯಲ್ಲಿ ಈ ಭ್ರಾತೃತ್ವ ಮತ್ತು ಈ ಸೋದರ ಭಾವನೆ ಹಾಗೂ ಒಬ್ಬರಿಗೊಬ್ಬರು ಭುಜ ಕೊಟ್ಟು ನಮ್ಮ ಪೇಟೆಗೆ ಹೆಸರು ತರುವಂಥದ್ದು ಮಾತ್ರ ಅಲ್ಲ, ವ್ಯಾಪಾರದಲ್ಲಿ, ಉದ್ದಿಮೆಯಲ್ಲಿ, ಪ್ರತಿಯೊಂದು ನಮ್ಮ ವೃತ್ತಿಪರತೆಯಲ್ಲಿ ನಮಗೆ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸ್ತಾ, ನಿಜವಾಗಿ ನಾನು ಇಲ್ಲಿ ಬಂದಿರೋದು ಇಫ್ ಇಟ್ ಈಸ್ ಫಾರ್ ರಿಲಿಜನ್ ಅಂತ ತಿಳ್ಕೊಂಡ್ರೆ, ಇಫ್ತಾರ್ ಅಂತ ಇಸ್ ಅ ರಿಲಿಜಿಯಸ್ ಪ್ರಿಸ್ಕ್ರಿಪ್ಷನ್. ಇಸ್ಲಾಂ ಹೇಳಿದರೆ ಇಫ್ತಾರ್ ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ನನಗೆ ಅರ್ಥ ಆಗ್ತದೆ. ನೀವು ಇಫ್ತಾರ್ ಕೂಟ ಕರೆದಿದ್ದೀರಾ, ನೆಕ್ಸ್ಟ್ ಸಲ ನನ್ನ ಶುರು ಮಾಡ್ತಿರಲ್ಲ ಬೆಳಿಗ್ಗೆ, ಎಷ್ಟು ಕಠಿಣವಾಗಿ ಇಡೀ ದಿನ. ಯಾರು ನಾವು ಜಾತಿ ನೋಡುವುದಿಲ್ಲ, ಧರ್ಮ ನೋಡುವುದಿಲ್ಲ, ಯಾರಿಗೆ ಉದ್ಯೋಗ ಅಗತ್ಯ ಇದೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವ ಕೆಲಸ ಕೂಡ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಇಫ್ತಾರ್ ಕೂಟಗಳು ನಮಗೆ ಸಾಕಷ್ಟು ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ ಕೂಡ ಒಂದು ಹೊಸ ಸಂದೇಶವನ್ನು ನೀಡಲೆಂದು ಹಾರೈಸ್ತಾ ನನ್ನ ಮಂಗಳೂರಿನ ಜಮಾತ್ ಇ ಇಸ್ಲಾಮಿ ಹಿಂದ್ನ ಅಧ್ಯಕ್ಷ ಮೊಹಮ್ಮದ್ ಕುನ್ನಿ ರಂಜಾನ್ನ ಸಂದೇಶವನ್ನ ನೀಡಿದ್ರು. ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಇಫ್ತಾರ್ ಸೌಹಾರ್ದ ಕೂಟದ ಸಮಾರೋಪ ನುಡಿಗಳನ್ನು ಆಡಲಿರುವ ಗೌರವಾನ್ವಿತ ಡಾಕ್ಟರ್ ಇಸ್ಮಾಯಿಲ್ ಸಾಹೇಬ್ ಅವರೇ. ಬಳಿಕ ಉಪವಾಸವನ್ನ ತೊರೆಯುವ ಮೂಲಕ ಇಫ್ತಾರ್ ಕೂಟ ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ಕೆಎಂಸಿ ಆಸ್ಪತ್ರೆಯ ನ್ಯೂರಾಲಜಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮಣ್ ಪ್ರಭು, ಕೆಎಂಸಿ ಆಸ್ಪತ್ರೆಯ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಎಚ್ ಮಹಮ್ಮದ್ ಇಮ್ಲಾಯಿದ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇದಾಂಜೆ, ದಕ್ಷಿಣ ಕನ್ನಡ ಜಿಲ್ಲಾ ಪಿಯು ಕಾಲೇಜು ಪ್ರಾಂಶುಪಾಲರ ಸಂಘದ ಕೋಶಾಧಿಕಾರಿ ವಿಟ್ಲ ಎ, ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಪ್ರಭಾ, ಮಂಗಳೂರು ಬಾರ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ದಿನಕರ್ ಶೆಟ್ಟಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.